ಏಂಚಿನ ಏಸ ಮಾರಾಯ ಈ ಇಲ್ಲದ ಮರ್ಮ ಎಂದು ಪಣಿರ ನಾಚಿಗೆ ಒಂದು ಮಕ್ಕಳೇ ತಂದೆ ಆಡ್ಯಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಯಾವ ಬ್ಯಾವರ್ಸಿ ಮಾರ ನಾಡು ಸಾದಿಲ್ ಗಾಡಿ ನಿಲ್ಸಿದಾವ 3 ಕಾಸಿನವ ಯಾರದು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅವನಪ್ಪವ ಬ್ಯಾವರ್ಸಿ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾವು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಅವರಿಗೆ ಗೊತ್ತಾದ್ರೆ ಜಡಿತಾರೆ. ಈ ಜೋಕುಲ್ ಮಲ್ಪುನೇ ಭಾರಿ ಮಲ್ಲ ಖುಷಿ. ಇದೊಂದು ಡೀಲ್ ತಲೆ ಬಿಸಿ ಮಾಡಬೇಡ. ಈ ಒಂದು ಡೀಲ್ ಜಸ್ಟ್ ಪಾಸ್ ಆಗೋವರೆಗೆ ಮತ್ತೆ ಫುಲ್ಲು ಲಕ್ಷದೇ ವಹಿವಾಟು. ಮತ್ತೆ ತಲೆ ಬಿಸಿ ಮಾಡಬೇಡ. ಕೋಟಿಗೆ ಹೋದ್ಮೇಲೆ ಮತ್ತೆ ಹೇಳುದೇ ಬೇಡ. ಕೋಟಿಯಿಂದ ಕೋಟಿ ಅದು ಸುಲಭ. ಮತ್ತೆ ಫುಲ್ಲು ಕೋಟಿ ವಹಿವಾಟಲ್ಲ. ಮತ್ತೆ ಫುಲ್ಲು ಕೋಟಿದ ವಹಿವಾಟ, ಹಣವೇ ಹಣ, ಫುಲ್ ಹಣ ಅಷ್ಟೇ.